ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತಾರೆ. ಅಮ್ಮ ಮಾಡಿದ ಒಂದು ಕೈ ರುಚಿಗೆ ಸರಿಸಾಟಿ ಯಾವುದೂ ಅಲ್ಲ. ನಾವು ಎಷ್ಟೇ ದಣಿದು ಊರಿಡಿ ಸುತ್ತಿ ಬೇರೆ ಬೇರೆ ರುಚಿಕರವಾದಂಥ ಖಾದ್ಯಗಳು ತಿಂದು ಬಂದರೂ ಕೂಡ ಅಮ್ಮನ ಕೈ ರುಚಿ ಒಂದು ಸಿಕ್ಕಿದರೆ ಸಾಕು, ಎಲ್ಲ ದಣಿವೂ ಕೂಡ ಮಾಯ. ಹಾಗೆಯೇ ಒಂದು ಸಂತೃಪ್ತಿ ಇರುತ್ತೆ. ನಾವು ತಿಂದಿದ್ದು ಏನು ತಿಂದರೂ ಕೂಡ ಅದು ಸಿಂಪಲ್ಲಾಗೇ ಇರುವಂಥ ಅಡುಗೆ ಆಗಿರಲಿ, ಆ ಒಂದು ಖುಷಿ ಬೇರೆಯೇ. ಸೊ ಇದೆಲ್ಲ ಸಾಧ್ಯ ಈ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ. ಇಲ್ಲಿ ಪ್ರತಿಯೊಂದು ಮಹಿಳೆಯರು ಕೂಡ ಅವರ ಅಡುಗೆಗಳನ್ನು ಬಂದು ನಮಗೆ ಇಲ್ಲಿ ಹೇಳ್ಕೊಡ್ತಾರೆ. ತಮ್ಮ ಮಕ್ಕಳಿಗೆ ಯಾವೆಲ್ಲ ಅಡುಗೆ ಮಾಡ್ತಾರೆ ಅದನ್ನೆಲ್ಲ ಬಂದು ನಮಗೆ ಹೇಳ್ಕೊಡ್ತಾರೆ. ಸೊ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ ಹೇಳಿದರೆ ನೀವು ಟ್ರೈ ಮಾಡಿದರೆ ಖಂಡಿತವಾಗ್ಲೂ ನಿಮಗೂ ಕೂಡ ಗೊತ್ತಾಗಿರುತ್ತೆ. ಈ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡ್ತಾ ಇರುವಂಥದ್ದು ಸಹ ಪ್ರಾಯೋಜಕರಾದ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, 40 ವರ್ಷಗಳ ಇತಿಹಾಸ ಇರುವಂಥ ಒಂದು ಮಸಾಲೆ ಅಂತ ಹೇಳಿದರೆ ಅದುವೇ ಅರುಣಾ ಮಸಾಲ. ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್. ಸೊ ಮದುವೆ ಜವಳಿ ಏನಾದರೂ ಮದುವೆಗೆ ತಗೊಳ್ಬೇಕು ಅಂತ ಹೇಳಿದರೆ ಸೊ ಬೆಸ್ಟ್ ಸ್ಟೋರ್ ಅಂತ ಹೇಳಿದರೆ ಸತ್ಯನಾಥ್ ಸ್ಟೋರ್ಸ್. ಸೊ ಇವತ್ತು ತಮ್ಮ ಮಕ್ಕಳಿಗೆ ಯಾವೆಲ್ಲ ಅಡುಗೆಗಳನ್ನು ಮಾಡಿಕೊಡ್ತಾರೆ, ಎಷ್ಟು ಈಸಿಯಾಗಿ ಮಾಡಿಕೊಡ್ತಾರೆ, ಯಾವೆಲ್ಲ ರುಚಿಕರವಾದಂಥ ಅಡುಗೆ ಮಾಡಿಕೊಡ್ತಾರೆ, ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ರೇಣುಕಾ ಅವರು. ನನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಮಕ್ಕಳಿಗೆ ಯಾವಾಗಲೂ ಮಾಡುವಾಗ ಡಿಫ್ರೆಂಟ್ ರೆಸಿಪೀಸನ್ನು ಮಾಡಿಕೊಡ್ತಾ ಇರ್ತೀರಿ. ಸೊ ಕೆಲಸಕ್ಕೆಲ್ಲ ಹೋಗಬೇಕಾದ್ರೆ ಬೇಗ ಅರ್ಜೆಂಟಾಗಿ ಕೂಡ ಏನಾದರೂ ಮಾಡ್ಕೊಳ್ಬೇಕಲ್ವಾ? ಸೊ ಮಕ್ಕಳಿಗೆ ಇಷ್ಟ ಆಗಿರುವಂಥ ಅಡುಗೆನ, ನಿಮಗೆ ಇಷ್ಟ ಆಗಿರುವಂಥ ಅಡುಗೆನ, ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಮಕ್ಕಳು ಅಂದರೆ ಬರೀ ಮಕ್ಕಳಿಗೆ ಮಾತ್ರನಾ, ನಿಮಗೂ ಕೂಡ ಇಷ್ಟ ಆಗಬೇಕಲ್ವಾ? ಸೊ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಮ್ಯಾಗಿ ಮಂಚೂರಿ. ಇದು ಯಾರಿಗೆ ಇಷ್ಟ? ಮಕ್ಕಳಿಗೆ, ನಿಮ್ಗೆ ಇಷ್ಟ, ದೊಡ್ಡವರಿಗೂ ಇಷ್ಟ. ಸಂಜೆ ಟೈಮಲ್ಲಿ ತಿನ್ನಲಿಕ್ಕೆ ಒಳ್ಳೆಯದಾಗುತ್ತೆ. ಸಂಜೆಗೆ ಅಲ್ವಾ? ಹಾಂ, ಸಂಜೆಗೆ ಎಲ್ಲರೂ ಕೂಡ ಆಫೀಸ್ಗೆ ಹೋಗಿ ಬಂದಿರಲಿ ಅಥವಾ ಮಕ್ಕಳು ಸ್ಕೂಲು ಕಾಲೇಜ್ ಎಲ್ಲಾದರೂ ಹೋಗಿ ಬಂದಿರುವಾಗ ಒಟ್ಟಿಗೆ ಕೂತ್ಕೊಂಡು ಒಂದು ಟೀ ಟೈಮ್ಗೆ. ಹೌದೌದು. ಸೊ ಬೆಸ್ಟ್. ಸೊ ಎಲ್ರಿಗೂ ಖುಷಿಯಾಗಿರುತ್ತೆ ಅಲ್ವಾ? ಸರಿ, ಹಾಗಾದರೆ ನಮ್ಮ ಕಿಚನ್ಗೆ ಹೋಗೋಣ, ಬನ್ನಿ. ಎಸ್ ಮೇಡಮ್. ಸರಿ, ಹಾಗಾದರೆ ಈಗ ಮ್ಯಾಗಿಯಿಂದ ಏನೋ ಮಂಚೂರಿ ಸಂಜೆ ಟೀ ಟೈಮ್ಗೆ ಅಂತ ಹೇಳಿದ್ರಿ. ಸೊ ಮ್ಯಾಗಿಯಿಂದ ಯೂಶ್ವಲಿ ಹಾಗೆ ಎಲ್ಲರೂ ಕೂಡ ಮ್ಯಾಗಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಇದು ಮಂಚೂರಿ ಡಿಫ್ರೆಂಟ್ ಆಗಿದೆ. ಸರಿ, ಹೇಗೆ ಶುರು ಮಾಡೋದು? ನಿಮಗೆ ಒಂದು ಪಾತ್ರೆ ಕೊಡಿ, ನೀರು ಬಿಸಿ ಮಾಡಲಿಕ್ಕೆ. ನೀರು ಬಿಸಿ ಮಾಡ್ಕೊಳಕ್ಕ? ಹೌದು. ಸಾಕಲ್ಲ? ಹಾಂ, ಸಾಕು. ಸ್ವಲ್ಪ ಉಪ್ಪು ಹಾಕುವ. ಸ್ವಲ್ಪ ಕುದಿ ಬರಬೇಕು ನೀರು. ಹಾಂ, ನೀರು ಕುದಿ ಬರಬೇಕು. ಓಕೆ. ಸೊ ಕುದಿ ಬಂದ ನಂತರವೇ ಎಲ್ಲ ಕೆಲಸ. ಇದು ಕುದೀತಾ ಉಂಟು. ಈಗ ಇದನ್ನು ಹಾಕುವ. ಒಂದು 2 ನಿಮಿಷ ಬೇಯಬೇಕು. 2 ನಿಮಿಷ ಬೇಯಬೇಕು. ಸೊ 2 ಮಿನಿಟ್ಸ್ ಮ್ಯಾಗಿ ಅಲ್ವಾ? 2 ಮಿನಿಟ್ಸಲ್ಲಿ ಬಂದ್ಬಿಡುತ್ತೆ. ಸೊ ಇದು ಹೊಸದಾಗಿ ಮಂಚೂರಿ ಮಾಡ್ತಾ ಇದ್ರಿ. ಇದರಲ್ಲಿ ಬೇರೆ ಏನೆಲ್ಲ ಮ್ಯಾಗಿಯಿಂದ ಮ್ಯಾಗಿ ಹೆಚ್ಚಿಗೆ ಮಾಡಿ ಸ್ವಲ್ಪ ಉಳಿದಾಗ ಅದನ್ನೇನೆಲ್ಲ ಮಾಡ್ತೀರಿ, ಏನೆಲ್ಲ ಮಾಡ್ತೀರಿ? ಸೊ ನೀವು ಆವಾಗಲೇ ಇದನ್ನು ಟ್ರೈ ಮಾಡಿದ್ದು ಅನ್ಸುತ್ತೆ.
ಯಾವಾಗಲೂ ಮ್ಯಾಗಿ ಮಾಡಿದರೆ ಯಾವಾಗಲೂ ಮ್ಯಾಗಿ ನಮ್ಮ ಅಂತ ಕೇಳ್ತಾರೆ. ಹಾಗೆ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತೇಳಿ ಸ್ವಲ್ಪ ಹೀಗೆ ಮಾಡುವ ಅಂತ. ತೆಗಿಯೋಣ, ತೆಗಿಯೋದಾ? ಹಾಂ ತೆಗೀರಿ. ಸೋಸ್ಕೊಳ್ಳೋದಲ್ಲ? ಹಾಂ ಸೋಸ್ಕೊಳ್ಳುವ ಇದರಲ್ಲಿ. ಸ್ವಲ್ಪ ನೀರುಳ್ಳಿ, ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಇದು ಮೆಣಸಿದು ಸಾಸ್ ಹೇಳ್ತಾರಲ್ಲ, ಏನಿದು? ಚಿಲ್ಲಿ ಸಾಸ್ ತರಬೇಕು. ಅಷ್ಟು ಆಗ್ತದೆ. ನಾನು ಮೆಣಸಿದ ಪುಡಿಯೇ ತಂದಿದ್ದೇನೆ, ಹಸಿ ಮೆಣಸಿದ ಪುಡಿಯೇ. ಹಸಿ ಮೆಣಸಿನ ಪುಡಿ? ಹೌದು. ಹಸಿ ಮೆಣಸಿನ ಪುಡಿ ಬೇರೆ ಮಾಡ್ಬೋದು, ನೀವೇ ಮಾಡಿ ಮನೆಯಲ್ಲಿ ಮಾಡಿ. ಓಕೆ ಓಕೆ. ಸೊ ಇಲ್ದಿದ್ರೆ ಚಿಲ್ಲಿ ಸಾಸ್ ಬದಲು ಇದನ್ನ ಚಿಲ್ಲಿ ಹಾಕ್ಬೋದು. ಓಕೆ ಓಕೆ. ಸೊ ಅದಿಲ್ದಿದ್ರೆ ಕರಿಮೆಣಸಿನ ಪುಡಿ ಹಾಕ್ಕೊಳ್ಬೋದಲ್ಲ? ಹಾಕ್ಬೋದು, ತೊಂದರೆ ಏನಿಲ್ಲ. ಸ್ವಲ್ಪ ಅಕ್ಕಿ ಹುಡಿ, ಅಕ್ಕಿ ಪುಡಿ ಹಾಕಿ. ಸ್ವಲ್ಪ ಮೈದಾ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಮ್ಯಾಗಿ ಪುಡಿ, ಮಸಾಲ ಅದರಲ್ಲೇ ಬರುವಂತ ಟೇಸ್ಟ್ ಮೇಕರ್ ಮಸಾಲ. ಓಕೆ. ಸ್ವಲ್ಪ ಉಪ್ಪು, ಅದರಲ್ಲಿ ಈಗ ಮಸಾಲದಲ್ಲೇ ಸ್ವಲ್ಪ ಹಾಕಿ, ಅದು ಸ್ವಲ್ಪ ಕಡಿಮೆ ಇರ್ತಲ್ಲ, ಸ್ವಲ್ಪ ಟೇಸ್ಟ್ ಸ್ವಲ್ಪ ಎಕ್ಸ್ಟ್ರಾ ಬೇಕು. ಹೀಗೆ ಮ್ಯಾಗಿ ಮಾಡಿದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಬೇಕು, ಸಾಕಾಗಲ್ಲ. ಹೌದೌದು. ಸ್ವಲ್ಪ ಕಾರ್ನ್ಫ್ಲೋರ್ ಸ್ಲರಿ, ಹೌದೌದು. ಸ್ವಲ್ಪ ನೀರಲ್ಲಿ ಅದನ್ನ ಕಲಸಿ ಇಟ್ಕೊಂಡಿದ್ದೇನೆ. ಹೌದೌದು. ಸೊ ಮೊದಲು ಸ್ವಲ್ಪ ಅಕ್ಕಿ ಪುಡಿ ಮತ್ತೆ ಏನ್ ಹಾಕಿದ್ದು? ಮೈದಾ ಹಾಕಿದ್ದು. ಈಗ ಸ್ಲರಿ ಹಾಕೊಳ್ಳೋದು. ಸೊ ಇದಕ್ಕೆ ಮೆಣಸಿನ ಪುಡಿ ಏನು ಹೆಚ್ಚಿಗೆ ಬೇಕಾಗಿಲ್ಲ? ಬೇಡ. ಮತ್ತೆ ಒಗ್ಗರಣೆಗೆ ಹಾಕಿ ಮೆಣಸಿನ ಪುಡಿ ಎಲ್ಲ. ಸೊ ಆಗ್ಲೇ ನೀವು ಅದಕ್ಕೆ ಚಿಲ್ಲಿ ಪೌಡರ್ ಬೇರೆ, ಅದು ಕೂಡ ಗ್ರೀನ್ ಚಿಲ್ಲಿ ಪೌಡರ್ ಹಾಕಿದ್ದೀರಿ. ಸೊ ಅದನ್ನೇ ಚೆನ್ನಾಗಿ ನಾದ್ಕೊಳ್ಳೋದಾ? ಬೇಡ, ಹೀಗೆ ಸ್ವಲ್ಪ ಕಲಸಿದ್ರಾಯ್ತು. ಅದನ್ನ ಪೂರ್ತಿಯಾಗಿ ನಾದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ದಿದ್ರೆ ಅದು ಹೇಗೆ ಗೊತ್ತಾಗುತ್ತೆ ಅಲ್ವಾ? ಮ್ಯಾಗಿ ಮಂಚೂರಿ ಅಂತ ಗೊತ್ತಾಗ್ಬೇಕಂದ್ರೆ ಸ್ವಲ್ಪ ಹಾಗೆ ಇರಬೇಕು. ಸೊ ಇದಿಷ್ಟೇ ಮಿಕ್ಸ್ ಮಾಡಬೇಕು. ಮತ್ತೆ ಇನ್ನು ಬೌಲ್ ಮಾಡಬೇಕು. ಇದನ್ನೀಗ ಬೌಲ್ಸ್, ಹೌದು, ಉಂಡೆ ಥರ ಮಾಡಿ ಸಣ್ಣ ಮಾಡಬೇಕು. ಸೊ ಮತ್ತೆ ಏನು ಫ್ರೈ ಮಾಡ್ಕೊಳ್ಳೋದು? ಅದು ಮತ್ತೆ ಫ್ರೈ ಮಾಡಬೇಕು, ಎಣ್ಣೆ ಇಡುವ. ಓಕೆ. ಸೊ ಮೊದಲು ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಓಕೆ. ಸೊ ನಿಮಗೆ ಗೊತ್ತೇ ಇದ್ದ ಹಾಗೆ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಯಾವುದು? ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಅಡುಗೆ ಮಾಡೋವಾಗ ಇಷ್ಟೊಂದು ಹಚ್ಕೊಳ್ಬಾರ್ದು. ಸೊ ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಎಣ್ಣೆ ಕಾಯ್ದ್ರಲ್ಲಿ ಇದನ್ನು ಬೌಲ್ ಉಂಡೆ ಮಾಡ್ಕೊಳ್ಳ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈಗ ನೀವು ಅದಕ್ಕೆ ಖಾಲಿ ನೂಡಲ್ಸ್ ಹಾಕೊಂಡಿದ್ದೀರಿ, ತುರಿದ ಕ್ಯಾರೆಟ್, ಆಲೂಗಡ್ಡೆ ಹಾಕ್ಬೋದು. ತುರಿದ ಆಲೂಗಡ್ಡೆ ಮಿಕ್ಸ್ ಮಾಡ್ಬೋದು. ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಇಲ್ಲಾಂದ್ರೆ ಮ್ಯಾಗಿ ಪ್ಯಾಕೆಟ್ ತುಂಬ ಜಾಸ್ತಿ ಬೇಕಾಗುತ್ತೆ ಅಲ್ವಾ? ಹೌದೌದು. ಸೊ ಈಗ ನೀವು ರೆಡಿ ಟು ಈಟ್ ನೂಡಲ್ಸ್ದು ತಗೊಳ್ತಾ ಇದ್ದೀರಿ. ಸೊ ನಾವು ಹೀಗೆ ನೂಡಲ್ಸ್ನು ಕೂಡ ಬಿಸಿ ಮಾಡ್ಕೊಂಡು ನೂಡಲ್ಸ್ ಪ್ಯಾಕೆಟ್ ಸಿಗುತ್ತೆ, ಅದನ್ನು ಕೂಡ ಹಾಗೆ ಬಿಸಿ ಮಾಡ್ಕೊಂಡು ಮಾಡ್ಬೋದು. ಬಟ್ ಆ ಟೇಸ್ಟ್ ಮೇಕರ್ ಸಿಗಲ್ಲ ಅಂತ ಅಷ್ಟೇ. ಬಟ್ ನನ್ನ ಪ್ರಕಾರ ಒಂದು ಟೇಸ್ಟ್ ಮೇಕರ್ ಅಗತ್ಯವೇ ಇಲ್ಲ. ಯಾಕೆಂತ ಹೇಳಿದ್ರೆ ನಾವು ಈ ನಮ್ಮ ಅರುಣಾ ಮಸಾಲದ್ದು ಒಂದೊಂದೇ ಮಸಾಲ ಹಾಕ್ತಾ ಇರುವಾಗ ಟೇಸ್ಟ್ ತನ್ನಷ್ಟಕ್ಕೆ ಬರುತ್ತೆ.
ಸೊ ನಮ್ಗೆ ಯಾವ ಟೇಸ್ಟ್ ಬೇಕೋ ಅದನ್ನೆಲ್ಲ ಅದರಲ್ಲೇ ಅಳವಡಿಸ್ಕೊಳ್ಬೋದು ಅಲ್ವಾ? ಇದರಲ್ಲಿ ಅದ್ದಿ ಹೀಗೆ ತುಳಸಿ ಎಣ್ಣೆ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ಮತ್ತೆ ಒಗ್ಗರಣೆ ಮಾಡಬೇಕು. ಒಗ್ಗರಣೆಗೆ? ಹೌದು. ಸೊ ಇದು ಫ್ರೈ ಮಾಡಿದ ತಕ್ಷಣ ಅದಕ್ಕೆ ಒಗ್ಗರಣೆಗೆ ಹಾಕೊಳ್ಳೋದು. ಹಾಗಾದ್ರೆ ನಾನು ಈ ಕಡೆ ಫ್ರೈ ಮಾಡ್ತೀನಿ, ಫ್ರೈ ಮಾಡಿ ಒಗ್ಗರಣೆ ಮಾಡ್ತೇನೆ. ಡನ್. ಸೊ ನಾನು ಖಾಲಿ ಹಾಗೆ ಇದ್ದೀನಿ, ನಾನು ಸ್ವಲ್ಪ ಕೆಲಸ ಮಾಡ್ತೀನಿ. ಓಕೆ. ಸೊ ಕಡಾಯಿಗೆ ಬೇಕಾ? ಕಡಾಯಿ ಬೇಕು. ಸ್ವಲ್ಪ ಎಣ್ಣೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಬೇಕು ಮೇಡಮ್, ಸ್ವಲ್ಪ ಬೇಕು. ಧಾರಾಳವಾಗಿ ಹಾಕುವ. ಸೊ ಹಾಗಾದರೆ ಆ ಕೆಲಸವನ್ನು ನಾನು ಈ ಕಡೆ ಮಾಡ್ಕೊಳ್ತೀನಿ. ಕೊಡಿ. ಸೊ ಈ ರೀತಿಯಾಗಿ ಬರಬೇಕು ಅಲ್ವಾ? ಸೊ ನಾನಾಗಾದ್ರೆ ಈ ಥರ ರೆಡಿ ಮಾಡ್ಕೊಳ್ಬೇಕು. ಹೌದು, ಆ ಥರ ರೆಡಿ ಮಾಡ್ಕೊಂಡು ಸೊ ಕಾರ್ನ್ಫ್ಲೋರಲ್ಲಿ ಅದ್ದಿ ಇದರಲ್ಲಿ ಮ್ಯಾಗಿ. ಡನ್. ಸೊ ನಾನು ಈ ಕಡೆ ರೆಡಿ ಮಾಡ್ಕೊಳ್ತೀನಿ, ನೀವು ಆ ಕಡೆ ಕಂಟಿನ್ಯೂ ಮಾಡಿ. ನೀರುಳ್ಳಿ. ಬೆಳ್ಳುಳ್ಳಿ ಪೇಸ್ಟ್. ಈರುಳ್ಳಿ ಎಷ್ಟು ಫ್ರೈ ಆಗಬೇಕು? ಅದು ಸ್ವಲ್ಪ ಹಸಿದು ವಾಸನೆ ಹೋಗುವ, ಹಸಿ ವಾಸನೆ ಹೋಗೋವರೆಗೂ ಫ್ರೈ. ಅಂದರೆ ಕೆಂಪಗಾಗೋವರೆಗೂ ಬೇಕು ಅಂತ ಇಲ್ಲ? ಹಾಗೇನಿಲ್ಲ. ಸೊ ಇದು ಕೂಡ ಎಣ್ಣೆ ಬಿಸಿ ಆಗಿದೆ, ಡೈರೆಕ್ಟ್ ಹಾಕೊಳ್ಳೋ ಹಾಗಾದರೆ. ಸೊ ಮೊದಲೇ ಬೆಂದಿರೋ ಕಾರಣ ಇದು ಹೆಚ್ಚಿಗೆ ಏನು ಬೇಯಬೇಕು ಅಂತ ಇಲ್ಲ. ಹೌದೌದು. ಟೊಮೆಟೊ. ಬೆಳ್ಳುಳ್ಳಿ ಚೂರುಗಳು, ಕಾಯಿಮೆಣಸು, ಹಸಿಮೆಣಸಿನಕಾಯಿ, ಮತ್ತು ಇದು ದೊಡ್ಡ ಇದು ಮೆಣಸು, ದೊಡ್ಡ ಮೆಣಸು. ಮೊದಲು ಹಾಕಿದ್ದು ಕೆಂಪಗಾಗಿದೆ. ಹೀಗೆ ಸಹ ತಿನ್ಬೋದಾ ಅಂತ. ಹಾಗೆ ತಿನ್ನಕ್ಕಾಗುತ್ತಲ್ಲ? ಚೆನ್ನಾಗಿ. ಚೆನ್ನಾಗಿರುತ್ತೆ. ಅಂದರೆ ಎಲ್ಲ ಸ್ಪೈಸಸ್ ನೀವು ಅದರಲ್ಲಿ ಹಾಕಿದಿರಿ, ಹಾಗಾಗಿ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಎಸ್, ಕೆಲವೊಂದು ಆಗಿದೆ, ಇದನ್ನು ತಕ್ಕೊಳ್ಳೋಣ. ಯಾವುದೆಲ್ಲ ಆಗಿದೆ ಅದನ್ನು ತಕ್ಕೊಳ್ಳೋಣ. ನಿಧಾನಕ್ಕೆ ಫ್ರೈ ಆದರೆ ಗರಿಗರಿಯಾಗಿ ಬಂದ್ಬಿಡುತ್ತೆ. ಗರಿ ಆಗುತ್ತೆ. ಸೊ ನೂಡಲ್ಸ್ ಆಗಿರೋದ್ರಿಂದ ಗರಿಯಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕ್ಬೇಕಾ? ಸ್ವಲ್ಪ ನೀರು ಹಾಕ್ಬೇಕು. ಸ್ವಲ್ಪ ಸಾಕಾ? ಅದಕ್ಕೆ ಏನು ಸಾಸಸ್ ಏನು ಹಾಕೊಳ್ಳೋಗಿಲ್ಲ? ಹಾಕಬೇಕು. ಇದು ಸ್ವಲ್ಪ ಮ್ಯಾಶ್ ಆಗಲಿ ಅಂತ. ತೆಗಿಲ್ಲ ಇದು? ಹಾಂ, ಆಗಿದೆ ಅನ್ಸುತ್ತಲ್ಲ ಇದನ್ನ. ಕರೆಕ್ಟಾಗೆಲ್ಲ ಬೆಂದಿದೆ. ಡನ್. ಸೊ ನನ್ನ ಕೆಲಸ ಆಯಿತು, ಮುಗೀತು. ಆಯಿತು. ತಗೊಳ್ಳಿ. ಟೊಮೆಟೊ ಸಾಸ್. ವಿನೆಗರ್, ಸೋಯಾ ಸಾಸ್ ಎಲ್ಲ ಒಂದೊಂದು ಸ್ಪೂನಾ? ಎಲ್ಲ ಒಂದು ಸ್ಪೂನು. ಸ್ವಲ್ಪ ಉಪ್ಪು. ಕೊತ್ತಂಬರಿ ಸೊಪ್ಪು. ಮೊದಲು ಹಾಕೊಳ್ಳೋದಾ? ಹಾಂ, ಮತ್ತೆ ಬೇಕಾ ಹಾಕ್ಬೋದು ಮೇಲೆ. ಇದು ನಮ್ಮ ಆಚೆ ನೀರುಳ್ಳಿದ ಸೊಪ್ಪು. ಈರುಳ್ಳಿ ದಂಟು. ಈರುಳ್ಳಿ ದಂಟು.
ಸ್ವಲ್ಪ ಮೆಣಸಿನ ಹುಡಿ ಹಾಕಿ. ಚಿಲ್ಲಿ ಪೌಡರಾ? ಚಿಲ್ಲಿ ಪೌಡರ್. ಅರುಣಾ ಚಿಲ್ಲಿ ಪೌಡರ್. ನಮ್ಮ ಅರುಣಾ ಮಸಾಲೆಗೆ 40 ವರ್ಷಗಳ ಇತಿಹಾಸ ಇದೆ. ಸಾಕು. ಸಾಕಾ? ಇದನ್ನು ಹಾಕಿ ಮಿಕ್ಸ್ ಕರೆದಿದ್ದನ್ನು ಹಾಕಿ ಇದಕ್ಕೆ ಹಾಕುವ. ಚೆನ್ನಾಗಿ ಆ ಸಾಸಸ್ ಜೊತೆ ಮಿಕ್ಸ್ ಆದರೆ ರೆಡಿ. ಟೇಸ್ಟ್ ರೆಡಿ. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಮ್ಯಾಗಿ ಹಾಗೆ ಮಾಡಿಕೊಟ್ರೆ ಅದು ಎಷ್ಟು ಪಾಸಾರ ಅಲ್ವಾ? ಮ್ಯಾಗಿನ ಮ್ಯಾಗಿ ಏನು ಯಾರು ಬೇಕಾದರೂ ಮಾಡ್ತಾರೆ. ಸೊ ಇದನ್ನು ಮಾಡಿ ತೋರಿಸಿ, ಬೇಗ ತಿಂತಾರೆ ಅಲ್ವಾ? ಹೌದು. ಆಯ್ತು, ಇನ್ನು ತೆಗಿಯುವ. ರೆಡಿನಾ? ರೆಡಿ. ಆಫ್ ಮಾಡಲಾ? ಹಾಂ, ಓಕೆ ಓಕೆ. ಎಸ್. ಸೊ ಸರ್ವ್ ಮಾಡ್ಕೊಳ್ಳೋಣ. ಓಕೆ. ಎಸ್ ಮೇಡಮ್, ತಗೊಳ್ಳಿ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಉದುರಿಸ್ಬಿಟ್ರೆ ಸೊ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಆ ಕಲರ್ ಕಾಂಬಿನೇಷನ್. ಎಸ್. ಅದಕ್ಕೆ ಸಾಸ್ ಹಾಕಿ ತಿಂದರೆ ಸೂಪರ್. ಸಾಸ್ ಕೂಡ ಇನ್ನೂ ಬೇಕಾ? ಅದಕ್ಕೆ ಮೇಲೆ ಸ್ವಲ್ಪ ಹಾಕಿ ಮೇಲಿಂದ ಬೇಕಿದ್ರೆ ಅವರವರ ಟೇಸ್ಟ್ ಪ್ರಕಾರ. ಹಾ, ಬಿಸಿ ಬಿಸಿಯಾಗಿ ಒಳ್ಳೆ ಘಮ ಬೇರೆ ಬರ್ತಾ ಇದೆ. ಮಂಚೂರಿ ಅಂದ್ರೇ ಎಲ್ರಿಗೂ ಇಷ್ಟ. ಸೊ ಇದಂತೂ ಸ್ಪೆಷಲ್. ಯಾವಾಗಲೂ ಗೋಬಿ ಮಂಚೂರಿ ಅಥವಾ ಮಶ್ರೂಮ್ ಮಂಚೂರಿ ಇದನ್ನೆಲ್ಲ ಹೇಳ್ತೀವಿ. ಈಸಿಯಾಗಿ ಕಮ್ಮಿ ವೆಚ್ಚದಲ್ಲಿ ಮನೆಯಲ್ಲೇ ತಯಾರಿಸ್ಕೊಳ್ಬೋದು ಮ್ಯಾಗಿ ಮಂಚೂರಿ. ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ನೂಡಲ್ಸ್ ಮಂಚೂರಿ ತಯಾರಿಸುವ ವಿಧಾನ. ಮೊದಲಿಗೆ ನೀರನ್ನು ಬಿಸಿ ಮಾಡಿಕೊಂಡು ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ನೂಡಲ್ಸನ್ನು ಬೇಯಿಸಿಟ್ಟುಕೊಳ್ಳಿ. ನಂತರ ನೂಡಲ್ಸ್ಗೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನ ಪುಡಿ ಅಥವಾ ಚಿಲ್ಲಿ ಸಾಸ್ ಹಾಕಬಹುದು. ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೂಡಲ್ಸ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಆನಂತರ ಚಿಕ್ಕ ಉಂಡೆಗಳನ್ನು ಮಾಡಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಇನ್ನೊಂದೆಡೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಹೆಚ್ಚಿದ ಬೆಳ್ಳುಳ್ಳಿ, ಹಸಿಮೆಣಸು, ದೊಡ್ಡ ಮೆಣಸನ್ನು ಒಂದೊಂದಾಗಿ ಹಾಕಿ ಹುರಿಯಿರಿ. ಟೊಮ್ಯಾಟೊ ಬೆಂದ ನಂತರ ಟೊಮ್ಯಾಟೊ ಸಾಸ್, ವಿನೆಗರ್, ಸೋಯಾ ಸಾಸ್ ಎಲ್ಲವೂ ಒಂದೊಂದು ಚಮಚದಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ದಂಟು, ಅರುಣಾ ಮೆಣಸಿನ ಪುಡಿ ಹಾಕಿ ಹುರಿದು ಬೇಯಿಸಿ. ಮಸಾಲೆ ಬೆಂದ ನಂತರ ಕರಿದಿಟ್ಟ ಬೋಂಡಗಳನ್ನು ಹಾಕಿ ಚೆನ್ನಾಗಿ ಬೆರೆಸಿ. ಈಗ ರುಚಿಯಾದ ನೂಡಲ್ಸ್ ಮಂಚೂರಿ ರೆಡಿ. ಬಿಸಿಯಾಗಿರುವಂಥ ಜಟ್ಪಟಾಗಿ 2 ಮಿನಿಟ್ಸ್ ನೂಡಲ್ಸ್ ಹೇಗೆ ತಯಾರಾಗುತ್ತೋ ಹಾಗೇ ಜಟ್ಪಟಾಗಿ ಮಂಚೂರಿ ರೆಡಿಯಾಗಿದೆ. ನೂಡಲ್ಸ್ ಮಂಚೂರಿ, ಮ್ಯಾಗಿ ಮಂಚೂರಿ ಏನು ಬೇಕಾದರೂ ಹೇಳ್ಕೊಳ್ಳಿ. ಸೊ ನೆಕ್ಸ್ಟ್ ಯಾವ ರೆಸಿಪಿ, ಈ ಥರದ್ದೇ ಇನೋವೇಟಿವ್ ರೆಸಿಪಿಯ ಯಾವ ರೀತಿಯಾದಂಥದ್ದು ಅಂತ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಸತ್ಯನಾಥ್ ಸ್ಟೋರ್ಸ್. ಸೊ ಬಿಸಿಯಾಗಿರುವಂಥ ಮಂಚೂರಿ ಕಾಯ್ತಾ ಇದೆ. ನೆಕ್ಸ್ಟ್ ಏನು ರೆಸಿಪಿ, ಅದ್ರ ಜೊತೆಗೆ ಕಾಂಪ್ಲಿಮೆಂಟ್ರಿ ಆಗಿ ಏನಾದರೂ ಇರುತ್ತಾ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ರಿ? ಜಟ್ಪಟ್ ಆಗುವಂಥದ್ದಾಗಬೇಕು, ಹೊಟ್ಟೆ ಬೇರೆ ಚುರು 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 ಅಂತಿದೆ. ಯಾವ? ನೀರುಳ್ಳಿ ವಡೆ. ಈರುಳ್ಳಿ ವಡೆ? ಹೌದು. ಈರುಳ್ಳಿ ಬಜೆ? ನೀರುಳ್ಳಿ ಬಜೆ ಅಲ್ಲ, ಬಜೆ ಅಲ್ವಾ? ನೀರುಳ್ಳಿ ಬಜೆ ಏನು ನಮಗೆ ಹೇಳ್ಕೊಡ್ತಾ ಇದ್ದಾರಾ ಅನ್ಕೊಂಡೆ. ಸೊ ನೀರುಳ್ಳಿದು ವಡೆ. ನೀರುಳ್ಳಿ ವಡೆ. ಸರಿ, ಹಾಗಾದ್ರೆ ಡಿಫ್ರೆಂಟ್ ಆಗಿದೆ. ಇದು ಎಲ್ಲಿದು ರೆಸಿಪಿ? ನಮ್ದು ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕದ? ಸರಿ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಎಸ್. ಬೌಲು,
ನೀರುಳ್ಳಿ, ಹೆಚ್ಚಿದ ಈರುಳ್ಳಿ, ಉಳ್ಳಾಗಡ್ಡಿ, ಉಳ್ಳಾಗಡ್ಡಿ ಎಣ್ಣೆ ಆ ಕಡೆ ಅಂತ ಹೇಳಿದ್ರೆ ಉಳ್ಳಾಗಡ್ಡಿ, ಹಸಿಮೆಣಸು. ಹಸಿಮೆಣಸು. ಹಸಿಮೆಣಸಲ್ಲಿ ಆ್ಯಕ್ಚುಲಿ ಕಾಯಿ ಮೆಣಸು ಅಲ್ಲ, ಸಾರಿ, ಹಸಿಮೆಣಸು. ಹಸಿಮೆಣಸು ಇಲ್ಲಿ ಇಲ್ಲಿ ಕಾಯಿ ಮೆಣಸು ಹೇಳ್ತಾರೆ. ನಿಮ್ಗೆ ಆ ಕಡೆ ಈ ಕಡೆ ಕನ್ಫ್ಯೂಸ್ ಆಗುತ್ತೆ. ಉತ್ತರ ದಕ್ಷಿಣ ಎರಡು ಮಿಕ್ಸ್ ಆಗಿದೆ ಈಗ. ಅಕ್ಕಿ ಹಿಟ್ಟು, ಸ್ವಲ್ಪ ಮೈದಾ ಇಲ್ಲದಿದ್ರೆ ಗೋಧಿ ಯಾವ್ದಾದ್ರು ತಗೊಳ್ಬೋದು. ನಾನು ಮೈದಾ ತಗೊಂಡಿದ್ದೇನೆ. ಮತ್ತೆ ಜೀರಿಗೆ, ಮತ್ತೆ ಸ್ವಲ್ಪ ಸೋಡಾ ಪುಡಿ. ಹೌದು. ಚಿಲ್ಲಿ ಪೌಡರ್, ಹಸಿ ಮೆಣಸಿನ ಪುಡಿ. ಖಾರ ಖಾರ ಇರಲಿ ಅಂತ. ನಮ್ಮ ಎಲ್ಲ ಖಾರ ಖಾರ ಅಲ್ಲ, ಆ ಕಡೆ ಖಾರ ಜಾಸ್ತಿ ಅಲ್ವಾ, ಸ್ವಲ್ಪ ಚೆನ್ನಾಗಿ ಸೂಟ್ ಆಗುತ್ತೆ. ಕಡಕ್ ಇರಲಿ ಅಂತ ಸ್ವಲ್ಪ. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಕಾರ್ನ್ಫ್ಲವರ್ ಇದು ಪುಡಿ ಹಾಕೊಂಡ್ರೆ ಆಗುತ್ತೆ, ಹೀಗೆ ನೀರು ಮಾಡಿ ಸ್ಲರಿ ಮಾಡಿದ್ರು ಆಗುತ್ತೆ. ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕ್ಲಾ? ಸಾಕಾ? ಸ್ವಲ್ಪ. ಈಗ ಸೋಡಾ ಪುಡಿ ಹಾಕಿದಿರಿ, ಹಾಕಿ ಇದನ್ನ ಕಲಸಿ ಏನಾದ್ರೂ ಸ್ವಲ್ಪ ಹೊತ್ತು ಇಡಬೇಕಾ? ತಕ್ಷಣವೇ ಮಾಡ್ಬೋದು, ತಕ್ಷಣನೇ ಮಾಡ್ಬೋದು. ಈಗ ಇದನ್ನ ಹೇಗೆ ನಾದ್ಕೊಂಡು ತಕ್ಷಣವೇ ಎಣ್ಣೆ ಬಿಸಿ ಆಗೋದು. ಯೂಶುವಲ್ ನಾವು ಬಾಕಿ ಎಲ್ಲ ಈ ಮದ್ದು ರೋಡೆ ಇದನ್ನೆಲ್ಲ ಮಾಡ್ತೀವಿ, ಆ ತರ. ಅದೇ ತರ. ಹೌದು. ಬಟ್ ಇದು ಅಕ್ಕಿ ಹಿಟ್ಟಿಂದ ಮಾಡೋದು. ಅನ್ನ ಏನಾದ್ರೂ ಉಳಿದಿದ್ರೆ ಅದನ್ನು ಈ ತರನೇ ಮ್ಯಾಶ್ ಮಾಡಿ ಮಾಡ್ಬೋದು. ಅಕ್ಕಿ ಹುಡಿ ಹಾಕಿ ಮಾಡ್ಬೋದು. ಈಗ ಇದು ನೀವು ಬರೀ ಅಕ್ಕಿ ಹಿಟ್ಟಲ್ವಾ ಹಾಕಿದ್ದು? ಅಕ್ಕಿ ಹಿಟ್ಟು ಸ್ವಲ್ಪ. ಇದು ಹೆಚ್ಚಿಗೆ ದಿನ ಇಟ್ಕೊಳ್ಳೋಕ್ಕಾಗತ್ತಾ? ಅಂದ್ರೆ ಈರುಳ್ಳಿ ಹಾಕಿದ್ರಿಂದ ಇರ್ಲಿಕ್ಕೆ ಆಗೋದಿಲ್ಲ. ಹೆಚ್ಚಿಗೆ ದಿನ ಅಂದ್ರೆ ನೀರುಳ್ಳಿ ಹಾಕದೆ ಮಾಡಿದ್ರೆ ಒಂದ್ 2-3 ದಿನ ಇಟ್ಕೊಳ್ಬಹುದಲ್ಲ. ಕ್ಯಾಬೇಜ್ ಹಾಕಿದ್ರೂ ಕೂಡ ಈ ರೀತಿಯಾಗಿ ಇಟ್ಕೊಳ್ಬಹುದಾ, ಅಥವಾ ಯಾವುದೇ ತರಕಾರಿ ಇಲ್ಲದಿದ್ರೆ ಒಂದ್ 2 ದಿನ ಇಟ್ಕೊಳ್ಬಹುದು. ಯಾವುದೇ ಕ್ಯಾಬೇಜ್ ಆಗಿರ್ಲಿ, ಈರುಳ್ಳಿ ಆದ್ರೆ ಅದೇ ದಿನ ಅವತ್ತೇ ದಿವಸ. ಸೊ ಎಣ್ಣೆ ಕೂಡ ಕಾದಿದೆ ಹಾಕ್ತೇನೆ. ಈ ವಡೆ ಎಲ್ಲ ಮಾಡುವಾಗ ಎಣ್ಣೆದು ಟೆಂಪ್ರೇಚರ್ ಹದವಾಗಿರ್ಬೇಕು. ಲೆಕ್ಕಕ್ಕಿಂತ ಜಾಸ್ತಿ ಆದ್ರೆ ಒಂದೇ ಸರಿ ಕಪ್ಪಾಗುತ್ತೆ. ಇದು ಅಕ್ಕಿ ಹಿಟ್ಟಿಂದ ಮಾಡಿದಿರಲ್ಲ, ತುಂಬಾ ಗಟ್ಟಿ ಬರಲ್ವಾ? ಸೋಡಾ ಹಾಕಿದೀವಲ್ಲ, ಅದಕ್ಕೆ ಸಾಫ್ಟ್ನೆಸ್ಗೆ ಸೋಡಾ ಹಾಕೊಂಡಿರೋದು. ಇದು ಹೇಗೆ ಸ್ವಲ್ಪ ಕೆಂಪಾಗಲಿ ಆಗ ಆಯ್ತು ಅಂತ. ಯಾಕೆಂದ್ರೆ ಎರಡು ಕೂಡ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಎರಡು ಕೂಡ ಇರೋದ್ರಿಂದ ಅದು ಬೆಳ್ಳಗೆನೆ ಇರುತ್ತೆ. ಸ್ವಲ್ಪ ಬೇಯಬೇಕಲ್ಲ, ಅದಕ್ಕೆ ಸ್ವಲ್ಪ ಕೆಂಪು ಮೇಲೆಯಿಂದ ಸ್ವಲ್ಪ ಕೆಂಪಾಗಬೇಕು, ಆಗ ಅದು ಆಯ್ತು ಅಂತ. ಸೊ ಲೈಟಾಗಿ ಒಂದು ಕಂದು ಬಣ್ಣಕ್ಕೆ ಬಂದಿದೆ. ಹೌದು, ತೆಗೆಯುವ. ಸೌಂಡಲ್ಲಿ ಗೊತ್ತಾಗುತ್ತೆ ಬೆಂದಿದೆ ಅಂತ. ಹೌದೌದು.
ಉಳ್ಳಾಗಡ್ಡೆ ವಡೆ ರೆಡಿ. ಎಸ್, ಉಳ್ಳಾಗಡ್ಡಿ ವಡೆ ನಮ್ಮ ದಾರಿಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಉಳ್ಳಾಗಡ್ಡಿ ವಡೆ, ಸೊ ಈರುಳ್ಳಿ ವಡೆ ಅಂತಲೂ ಹೇಳ್ಬೋದು, ಅಕ್ಕಿ ವಡೆ ಅಂತಲೂ ಹೇಳ್ಬೋದು, ಬಟ್ ಇದು ಉಳ್ಳಾಗಡ್ಡಿ ವಡೆ ಉತ್ತರ ಕರ್ನಾಟಕ ಸ್ಪೆಷಲ್. ಊಟಕ್ಕಂತೂ ಹೇಳಿ ಮಾಡಿಸಿದ್ದು ಅಂತ ಹೇಳಿದ್ದಾರೆ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಈರುಳ್ಳಿ ವಡೆ ತಯಾರಿಸುವ ವಿಧಾನ: ಮೊದಲು ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಜೀರಿಗೆ, ಚಿಟಿಕೆ ಸೋಡಾ ಪುಡಿ, ಹಸಿಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾರ್ನ್ಫ್ಲೋರ್, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೆರೆಸಿ ನಾದಿಕೊಳ್ಳಿ. ಚಪಾತಿ ಅಂಟಿನ ಹದಕ್ಕೆ ನಾದಿಕೊಳ್ಳಬೇಕು. ನಂತರ ವಡೆ ರೀತಿಯಲ್ಲಿ ತಟ್ಟಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಉತ್ತರ ಕರ್ನಾಟಕ ಸ್ಪೆಷಲ್ ಈರುಳ್ಳಿ ವಡೆ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ಬಿಸಿ ಬಿಸಿಯಾಗಿ ಎರಡು ತಯಾರಿಸಿದಿರಿ. ಈಗ ಫಸ್ಟ್ ಇದಕ್ಕೆ ಹೋಗ್ತಾ ಇದೆ. ಎಲ್ಲರ ವೀಕ್ನೆಸ್ ಅಲ್ವಾ, ಮಂಚೂರಿ ತಗೊಳ್ಳಿ, ಟೇಸ್ಟ್ ನೋಡಿ. ಕ್ರಿಸ್ಪಿ ಇರುತ್ತೆ. ಹಾಂ, ಕ್ರಿಸ್ಪಿ ಇದೆ, ಇನ್ನೂ ಅದು ಔಟರ್ ಲೇಯರ್ ಕ್ರಿಸ್ಪಿ ಇದೆ. ಗೊತ್ತೇ ಆಗಲ್ಲ. ಸುಮ್ಮನೆ ನೂಡಲ್ಸ್ ಮಂಚೂರಿ, ಮ್ಯಾಗಿ ಮಂಚೂರಿ ಅಂತ ಹೇಳೋಕ್ಕೆ ಹೋಗ್ಬಾರ್ದು. ಮಂಚೂರಿ ಮಾಡಿದ್ದೀನಿ ಅಂತ ಸುಮ್ಮನೆ ತೆಗೆದುಕೊಡಿ. ಸುಲಭದಲ್ಲಿ ಈಸಿಯಲ್ಲಿ ಕಮ್ಮಿ ಖರ್ಚಲ್ಲಿ ಮಾಡಿ ಮುಗಿಸಿರ್ತೀವಿ. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಸೊ ತುಂಬ ಅಂದರೆ ನಾವು ಬಜೆಟನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಸೊ ಇದು ಬಜೆಟ್ ಫ್ರೆಂಡ್ಲಿ ಅಲ್ವಾ, ಪಾಕೆಟ್ ಫ್ರೆಂಡ್ಲಿ ಇದೆ. ಸೊ ಕಮ್ಮಿ ವೆಚ್ಚದಲ್ಲಿ ಒಳ್ಳೆ ಮಂಚೂರಿಯನ್ನು ಮನೆಯಲ್ಲಿ ಬೇಕಾದಷ್ಟು ಮಾಡಿ ತಿನ್ನಿ. ಸೊ ಅದು ಮೂಗವರೆಗೂ ಬರಬೇಕು, ಅಷ್ಟು ಹೊತ್ತು ತಿನ್ಬೋದು ಇದನ್ನು, ಅಷ್ಟು ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಇದರ ಟೇಸ್ಟ್ ನೋಡೋಣ ಮೇಡಮ್. ಉತ್ತರ ಕರ್ನಾಟಕ ಸ್ಪೆಷಲ್ ಉಳ್ಳಾಗಡ್ಡಿ. ವಾ, ಉಳ್ಳಾಗಡ್ಡಿದು ಕ್ರಿಸ್ಪಿ ಕ್ರಿಸ್ಪಿ ಆಗಿದೆ. ವಾವ್, ಊಟಕ್ಕಲ್ಲ, ಸಂಜೆ ಟೀ ಜೊತೆಗೆ ಸಖತ್ತಾಗಿದೆ. ಕ್ರಿಸ್ಪಿ ಕ್ರಿಸ್ಪಿ ಈ ಥರ ಸಾಸ್ ಅಥವಾ ಚಟ್ನಿಗೆ ಡಿಪ್ ಮಾಡ್ತಾ ಹಾಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಊಟಕ್ಕೆ ಬಹುಶಃ ಇದು ತುಂಬ ಚೆನ್ನಾಗಿದೆ. ಸಖತ್ತಾಗಿದೆ. ಇದಂತೂ ಕ್ರಿಸ್ಪಿಯಾಗಿ, ಬಟ್ ಇದು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು, ಇಲ್ಲಾಂದರೆ ಅದೇ ಸಾಫ್ಟ್ ಆಗೋಗುತ್ತೆ ಅಲ್ವಾ. ಬಿಸಿ ಬಿಸಿ ಇದ್ರೆ ಕ್ರಿಸ್ಪಿ ಕ್ರಿಸ್ಪಿ ಅಂತ ಇದೆ, ತುಂಬ ಚೆನ್ನಾಗಿದೆ. ಸೊ ಎರಡು ಕೂಡ ಅದ್ಭುತವಾದಂಥ ಡಿಶಸ್, ಈಸಿ ಟೇಸ್ಟಿ ರೆಸಿಪಿ ಆ್ಯಂಡ್ ಪಾಕೆಟ್ ಫ್ರೆಂಡ್ಲಿ ರೆಸಿಪೀಸ್. ಸೊ ತುಂಬ ಇಷ್ಟ ಆಯಿತು ಮೇಡಮ್. ಸೊ ನನಗಂತೂ ತುಂಬ ಖುಷಿ ಆಗುತ್ತೆ. ಕಮ್ಮಿ ವೆಚ್ಚದಲ್ಲಿ ಮನೆಯವ್ರಿಗೆಲ್ಲ ಎಷ್ಟು ಒಳ್ಳೆ ರೀತಿಯಾದಂಥ ಅಡುಗೆಗಳನ್ನು ಮಾಡಿಕೊಡ್ತೀರಿ ಅಂತೇಳಿ. ಸೊ ಇಂಥದ್ದೇ ಒಳ್ಳೊಳ್ಳೆ ರೆಸಿಪಿ ಟ್ರೈ ಮಾಡ್ತಾಯಿರಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಥ್ಯಾಂಕ್ ಯು. ಸೊ ಎಷ್ಟು ಕ್ರಿಸ್ಪಿ ಆಗಿದೆ ಔಟರ್ ಲೇಯರ್, ಹಾಗೆಯೇ ಒಳಗೆ ಅಷ್ಟೇ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ವೆರಿ ಇನ್ನೋವೇಟಿವ್ ಡಿಶಸ್. ನನಗಂತೂ ಇದು ಹೊಸದು. ಉಳ್ಳಾಗಡ್ಡಿ ವಡೆ ಸಖತ್ತಾಗಿದೆ. ಹಾಗೆಯೇ ನೂಡಲ್ಸ್ ಮಂಚೂರಿ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದು ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.